ದಕ್ಷಿಣ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಭೀಕರ ದಾಳಿಯಲ್ಲಿ ಭಾರತ ದೇಶದ ವಿವಿಧ ರಾಜ್ಯಗಳ 26 ಮಂದಿ ಹತರಾಗಿದ್ದಾರೆ. ಈ ದಾಳಿಯನ್ನು ಕರ್ನಾಟಕ ಬ್ಯಾರಿಸ್ ಕಲ್ಚರಲ್ ಫೋರಂನಿಂದ ಖಂಡಿಸುತ್ತೇವೆ ಎಂದು ನಿವೃತ್ತ ಪೊಲೀಸ್ ಉಪಾಯುಕ್ತ ಜಿಎ ಬಾವ ಹೇಳಿದರು. ಅವರು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ನಮ್ಮ ದೇಶ ಈ ದಾಳಿಯು ಭಾರತ ದೇಶದ ಭಾವೈಕ್ಯತೆ ಮತ್ತು ಏಕತೆಯ ವಿರುದ್ಧ ನಡೆದಂತ ದಾಳಿಯಾಗಿದೆ. ಭಯೋತ್ಪಾದಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಿ ಸರ್ಕಾರದ ಜೊತೆ ನಾವಿದ್ದೇವೆ ಎಂದರು. ಈ ಒಂದು ಕೃತ್ಯವನ್ನು ನಾವು ಖಂಡಿಸ್ತೇವೆ. ಯಾಕಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ನಮ್ಮ ದೇಶ ಬಹಳ ಇಡೀ ಜಗತ್ತಿನಲ್ಲೇ ಅತ್ಯುತ್ತಮ ಒಂದು ದೇಶ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿ ಈ ಒಂದು ದಾಳಿ ಇರೋದು ಅದು ಬರೇ ಒಂದು ಅಲ್ಲಿ ನಡೆದಂಥ ಕಾಶ್ಮೀರದಲ್ಲಿ ನಡೆದಂಥ ಹತರಾದಂಥ ಅವರ ಮಾತ್ರ ದಾಳಿ ಅವರ ಮೇಲೆ ಅಲ್ಲ, ಇದು ಇಡೀ ಭಾರತ ದೇಶದ ಒಂದು ಭಾವೈಕ್ಯತೆ ಏಕತೆಯ ವಿರುದ್ಧ ನಡೆದಂಥ ದಾಳಿ ಅಂತ ನಾವೆಲ್ಲ ಭಾವಿಸ್ತೇವೆ. ಅದನ್ನು ಖಂಡಿತ ನಾವು ಇವತ್ತು ಕಂಡೆಮ್ ಮಾಡ್ತಾಯಿದ್ದೇವೆ. ಮೊದಲನೇದಾಗಿ ಯಾಕಂತಂದರೆ ಅದರಲ್ಲಿ ಜೊತೆಯಲ್ಲಿ ಸುಮಾರು ಒಂದು 27 ಜನರು ತೀರಿ ಹೋಗಿದ್ದಾರೆ. ಅದರಲ್ಲಿ ಭರತ್ ಅಂತ ಬೆಂಗಳೂರಿನವರೊಬ್ಬರು ಮತ್ತು ಮಂಜುನಾಥ್ ಅಂತ ಶಿವಮೊಗ್ಗದವರೊಬ್ಬರು ಹೀಗೆ ತೀರಿ ಹೋಗಿದ್ದಾರೆ. ಹಾಗೆ ಭಾಳ ಜನ ಗಾಯಗೊಂಡಿದ್ದಾರೆ. ಇವರ ಹತರಾದವರ ಕುಟುಂಬ ಗಾಯಗೊಂಡವರಿಗೆಲ್ಲರಿಗೂ ಆ ಕುಟುಂಬಕ್ಕೆ ಆದಂಥ ನೋವು ತಡ್ಕೊಳ್ಳಿಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲ ಈ ಸಂದರ್ಭದಲ್ಲಿ ಒಂದು ಸಂಕಲ್ಪ ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ. ಈ ಒಂದು ಭಯೋತ್ಪಾದಕರ ವಿರುದ್ಧ ಯಾವುದೇ ಕ್ರಮ ಇರಲಿ ನಾವು ಅದ್ರ ಸಲುವಾಗಿ ಏನು ಸಹಾಯ ಮಾಡುವಂಥ ಅವ್ರ ಜೊತೆಯಲ್ಲಿ ಸೇರುವಂಥ ಸರ್ಕಾರ ಜೊತೆಯಲ್ಲಿ ಸೇರುವಂಥ ಕೆಲಸವನ್ನು ನಾವು ಸದಾ ಮಾಡಬೇಕು ಅಂತ ಹೇಳಿ ನಿರ್ಧಾರ ಕೂಡ ಇದರ ಜೊತೆಯಲ್ಲಿ ಮಾಡಿದ್ದೇವೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.